ಪ್ರೀತಿ ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಆಯ್ದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮ ಇಂದಿನ ಸಂಚಿಕೆ 152. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಪರಬೊಮ್ಮನು ಈ ಜಗವ ರಚಿಸಿದವನು ಆದೊಡೆ, ಅದು ಬರಿ ಆಟವೋ ಕನಸೋ ನಿದ್ದೆ ಕಲವರವೋ, ಮರುಳನು ಅವನು ಅಲ್ಲದೊಡೆ, ನಿಯಮ ಒಂದು ಇರಬೇಕು, ಗುರಿ ಗೊತ್ತು ಅದು ಏನು ಇಹುದೋ ಮಂಕುತಿಮ್ಮ. ಪರಬೊಮ್ಮನೀ ಜಗವ ರಚಿಸಿದವನಾದೊಡೆ, ಅದು ಬರಿ ಆಟವೋ ಕನಸೋ ನಿದ್ದೆ ಕಲರವೋ, ಮರುಳನವನಲ್ಲದೊಡೆ ನಿಯಮ ಹೊಂದಿರಬೇಕು, ಗುರಿ ಗೊತ್ತದೇನಿಹುದೋ ಮಂಕುತಿಮ್ಮ ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತನ್ನು ಬ್ರಹ್ಮನು ಸೃಷ್ಟಿಸಿದ್ದಾನೆ ಎಂಬ ನಂಬಿಕೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಹಾಗಿರುವಾಗ ಇಲ್ಲಿ ನಡೆಯುವಂತ ಕ್ರಿಯೆಗಳು ಬರೀ ಆಟವೋ ಕನಸುಗಳೋ ಅಥವಾ ವಾಸ್ತವವೋ ಕಲವರವೋ ಒಂದು ತಿಳಿಯದು. ಎಲ್ಲವೂ ಕೂಡ ಇಲ್ಲಿ ಅಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇದೆ. ಬ್ರಹ್ಮನು ಹೀಗೆ ಸೃಷ್ಟಿಸಿರುವಾಗ ಇದನ್ನೆಲ್ಲವನ್ನು ಕಂಡಾಗ ನಮಗೆ ನಿದ್ದೆಯಲ್ಲಿ ಬಡಬಡಿಸುತ್ತಿರುವಂತೆ ಏನೂ ತಿಳಿಯುತ್ತಿಲ್ಲ. ಸೃಷ್ಟಿಕರ್ತನು ಈ ಜಗತ್ತನ್ನು ಹೇಗೋ ಸೃಷ್ಟಿ ಮಾಡಿದ್ದಾನೆ, ಆದ್ರೆ ಈ ಸೃಷ್ಟಿಗೆ ಒಂದು ನೇಮ ಇರಬೇಕಿತ್ತಲ್ವೇ, ಒಂದು ಉದ್ದೇಶ, ಒಂದು ನೆಲೆಯೂ ಬೇಕಿತ್ತು. ಆದ್ರೆ ನಾವೆಲ್ಲರೂ ಮಾನವರು ಹೇಗೋ ಒಂದು ಬದುಕ್ತಾ ಇದ್ದೇವೆ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ನಡೆಯುವಂತ ಕ್ರಿಯೆಗಳು ಯಾವುದೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಗೊತ್ತು ಗುರಿಗಳಿಲ್ಲದ, ನಿಯಮಗಳಿಲ್ಲದ ಜಗತ್ತನ್ನ ಯಾಕೆ ಆ ಬ್ರಹ್ಮ ಹೀಗೆ ಸೃಷ್ಟಿ ಮಾಡಿದ್ದಾನೆ ಅನ್ನುವಾಗಲೇ ಪರಮಾತ್ಮನು ದಡ್ಡನಲ್ಲವಷ್ಟೇ ಎಂದು ಮನೆ ಗುಂಡಪ್ಪನವರು ಈ ಕಗ್ಗದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಒಂದೊಂದು ಮನೆಯಲ್ಲಿಯೂ ಕೂಡ ಒಂದೊಂದು ಗೋಳಿದೆ. ಕಷ್ಟ ಸುಖಗಳ ಸಮ್ಮಿಶ್ರಣವಾದಂಥ ಜೀವನ ಇದೆ. ಚಿಕ್ಕದು ದೊಡ್ಡದು, ಬಡವ ಶ್ರೀಮಂತ, ಹೀಗೆ ಬೇರೆ ಬೇರೆ ಭಾವದ ತರತಮಗಳನ್ನ ಪಾಪ ಪುಣ್ಯಗಳ ಸರಮಾಲೆಯಲ್ಲಿ ದಿನನಿತ್ಯದ ಬದುಕಿನಲ್ಲಿ ನೂರಾರು ಜಂಜಾಟಗಳನ್ನ ಆತ ಇಟ್ಟಿದ್ದಾನೆ. ಇವುಗಳ ನಡುವೆ ಬುದ್ಧಿವಂತನಾಗಿರುವಂಥ ಮಾನವ ಅಂದರೆ ನೀವೆಲ್ಲರೂ ಕೂಡ ಈ ಬ್ರಹ್ಮಾಂಡವನ್ನ ಅರಿಯಲು ತಿಳಿಯಲು ಇನ್ನೂ ಕೂಡ ನಮಗೆ ಸಾಧ್ಯ ಆಗಿಲ್ಲ, ಬಹಳ ಕಷ್ಟ ಇದೆ. ಆದರೆ ಈ ತನ್ನ ವ್ಯಾಪ್ತಿಯ ಒಳಗೆ, ನಮ್ಮ ಇತಿಮಿತಿಯ ಒಳಗೆ ಈ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸದಾ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಎಷ್ಟು ಯಶಸ್ವಿಯಾಗಿದ್ದೇವೆ ಎನ್ನುವುದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನ ಕಾಡುತ್ತೆ. ಈ ಜಗತ್ತನ್ನು ಒಬ್ಬೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳುವಾಗ ಅವರ ನೆಲೆಗಳೂ ಕೂಡ ಅವರಿಗೆ ಭಿನ್ನವಾಗಿ ಇರ್ತದೆ. ಕಾರಣ ಭಿನ್ನ ಭಿನ್ನ ಮನೋಭಾವದ ಜನರು ಇಲ್ಲಿದ್ದಾರೆ. ನಮ್ಮ ಆಲೋಚನಾ ಕ್ರಮಗಳು ಬೇರೆ ಇದ್ದಾವೆ, ನಮ್ಮ ಚಿಂತನಾ ಕ್ರಮಗಳು ಬೇರೆ ಇದ್ದಾವೆ. ಅದಕ್ಕಿಂತ ಮಿಗಿಲಾಗಿ ವೈವಿಧ್ಯತೆಯನ್ನ ಪರಮಾತ್ಮ ಈ ಜಗತ್ತಿನೊಳಗೆ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಜೀವ ಸಂಕುಲವನ್ನು ಕೂಡ ಆತನೇ ಪೋಷಣೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಾವು ಅರ್ಥೈಸಿಕೊಳ್ಳುವಲ್ಲಿ ಸೋಲ್ತಾ ಇದ್ದೇವೆ. ಇದು ಆಟವೋ ಕಲವರವೋ ಎಂದು ಮಾನ್ಯ ಡಿವಿಜಿ ಅವರು ಕರೀತಾರೆ. ಈ ಜಗತ್ತಿನಲ್ಲಿ ನಡೆಯುವ ಈ ಎಲ್ಲ ಕ್ರಿಯೆಗಳ ಅನುಭವದ ನೆಲೆಯಲ್ಲಿ ವಿಧಿಯ ಬರಹ, ಹಣೆಯ ಬರಹ ಎಂಬ ಶೀರ್ಷಿಕೆಯನ್ನ ನಮಗೆ ಬೇಕಾದಾಗ ನಾವು ಕುತ್ಕೊಂಡಿದ್ದೇವೆ. ಏನೇ ಒಂದು ಕೆಲಸ ಕಾರ್ಯಗಳು, ಅದು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಎಲ್ಲ ನಮ್ಮ ಹಣೆ ಬರಹ ಅಂತ ಒಂದು ಮಾತನ್ನ ಹೇಳಿಬಿಡ್ತೇವೆ. ಈ ಭೂಮಿಯ ಮೇಲೆ ಒಂದಿಷ್ಟು ದಿನಗಳು ಬಾಳಿ ಬದುಕಬೇಕಾದವರು ನಾವು. ಇಂದಲ್ಲ ನಾಳೆ ಈ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ನಾವು ಪ್ರಯಾಣವನ್ನು ಬೆಳೆಸಬೇಕಾದವರು. ಎಷ್ಟು ದಿನಗಳವರೆಗೆ ಈ ಭೂಮಿಯ ಮೇಲೆ ನಾವು ಬದುಕ್ತೇವೆ ಎನ್ನುವಂತ ಒಂದು ನಿರ್ದಿಷ್ಟವಾದಂತ ನಂಬಿಕೆ ನಮಗಿಲ್ಲ. ಆದರೆ ಒಂದು ಬದುಕ್ತೇವೆ. ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳ ಅನುಭವದ ನೆಲೆಯಲ್ಲಿ ವಿಧಿಯ ಬರಹ, ಹಣೆಯ ಬರಹ ಎಂಬ ಶೀರ್ಷಿಕೆಯನ್ನು ನಾವು ಕೊಡ್ತೇವೆ. ಕಷ್ಟವೋ ಸುಖವೋ ಹೇಗೋ ಒಂದು ಜೀವನ ನಡೀತದೆ. ಹಾಗಿರುವಾಗ
ಬದುಕುವ ದಿನಗಳ ನಡುವೆ ನಾವು ನಂಬಿಕೆಯನ್ನು, ವಿಶ್ವಾಸವನ್ನು, ಭರವಸೆಗಳನ್ನು ಇಟ್ಟುಕೊಂಡು ನಾವು ಬದುಕಬೇಕಾಗ್ತದೆ. ನಾಳೆಯ ದಿನಕ್ಕಾಗಿ ನಾವು ಕಾಯಬೇಕಾಗ್ತದೆ. ಭಗವಂತನ ಲೀಲಾವಳಿಗಳನ್ನು ಅರ್ಥೈಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಯಾಕಂದರೆ ನಮ್ಮ ಹಿಂದಿನ ಒಂದು ಪರಂಪರೆಯನ್ನೇ ನೋಡಿ, ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ಪ್ರಯತ್ನ ಮಾಡಿದ್ದಾರೆ. ಕೆಲವರಲ್ಲಿ ಯಶಸ್ವಿ ಆಗಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಬಂಧುಗಳೇ, ದೊರಕಿರುವ ಜೀವನವನ್ನು ಸುಂದರವಾಗಿ ನಾವು ಕಟ್ಟಿಕೊಳ್ಳೋಣ. ಎಲ್ಲ ಕ್ಷಣಗಳನ್ನು ಕೂಡ ಸಮತ್ವದಿಂದ ಸ್ವೀಕರಿಸೋಣ. ಸಮರಸದಿಂದ ಸಹಬಾಳ್ವೆಯನ್ನು ನಡೆಸೋಣ. ಬಂಧುಗಳೇ, ಇಂದಿನ ಸರಣಿ ಕಾರ್ಯಕ್ರಮ ಮುಗಿಸುವ ಮುನ್ನ ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವ ಜ್ಞಾನವೇ ಬೆಳಕು ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.